ಹರೇ ಕೃಷ್ಣ. ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರ ನಿತಾಯ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. ಇದನ್ನು ಪ್ರಾರಂಭ ಮಾಡುವ ಮೊದಲು 10ನೇ ಅಧ್ಯಾಯದಲ್ಲಿ ನಾವು ಏನು ತಿಳಿದುಕೊಂಡ್ವಿ ಅಂತ ನೋಡೋಣ. 10ನೇ ಅಧ್ಯಾಯದಲ್ಲಿ ಹೇಗೆ ಭಗವಂತ ಎಲ್ಲದರ ಮೂಲ ಅಂತ ನಾವು ತಿಳಿದುಕೊಂಡೆವು. ಚತುಶ್ಲೋಕಿ ಭಗವದ್ಗೀತಾ ಶ್ಲೋಕ 4 ಮುಖ್ಯ ಶ್ಲೋಕಗಳು, ಅದರಲ್ಲಿ 3 ತತ್ವಗಳನ್ನು ನಾವು ಅರ್ಥ ಮಾಡಿಕೊಂಡೆವು. ಸಂಬಂಧ, ಅಭಿಧೇಯ, ಪ್ರಯೋಜನ. ಸಂಬಂಧ ಅಂತ ಹೇಳಿದ್ರೆ ನಮಗೂ ಮತ್ತು ಭಗವಂತನಿಗೂ ಏನು ಸಂಬಂಧ, ಮತ್ತು ಅಭಿಧೇಯ ಅಂದ್ರೆ ಹೇಗೆ ಭಕ್ತಿ ಮಾರ್ಗದಲ್ಲಿ ನಡೆಯುವಂಥದ್ದು, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಅದಾದ ಮೇಲೆ ಕೊನೆಗೆ ಹೇಗೆ ಗುರಿಯನ್ನು ತಲುಪುವುದು, ಪ್ರಯೋಜನ ಅಂದ್ರೆ ಕೃಷ್ಣ ಪ್ರೇಮ ಸಿಗುವಂಥದ್ದು. ಇಷ್ಟೆಲ್ಲ ಕೇಳಿದ ಮೇಲೆ ಅರ್ಜುನ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಪಿಕೊಂಡು ಪರಂ ಬ್ರಹ್ಮ ಪರಂಧಾಮ, ನೀನೇ ದೇವೋತ್ತಮ ಪರಮ ಪುರುಷ, ಪರಮ ಸತ್ಯ, ನೀನೇ ಆದಿದೇವ ಅಂತ ಹೇಳ್ತಾನೆ. ನೀನು ಹೇಳಿರುವುದೆಲ್ಲ ಪರಮ ಸತ್ಯ ಎಂದು ಒಪ್ಪಿಕೊಳ್ತೇನೆ. ಇದನ್ನು ನಾನು ಮಾತ್ರ ಹೇಳಿಲ್ಲ, ಅಸಿತ, ದೇವಲ, ವ್ಯಾಸರಂತಹ ಮಹರ್ಷಿಗಳು ಕೂಡ ಇದನ್ನು ಸ್ಪಷ್ಟಪಡಿಸಿದ್ದಾರೆ ಅಂತ ಅರ್ಜುನ ಹೇಳ್ತಾನೆ. ಅದಾದ್ಮೇಲೆ ಅರ್ಜುನನಿಗೆ ಭಗವಂತನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಬೇಕೆಂಬ ಹಂಬಲ ಆಗುತ್ತೆ. ಭಗವಂತನ ಹತ್ತಿರ ಕೇಳ್ತಾನೆ, ನಿನ್ನ ವಿಭೂತಿಯನ್ನು, ಯೋಗ ಸಿರಿಯನ್ನು ನೋಡಬೇಕೆಂದು ನನಗೆ ಇಚ್ಛೆಯಾಗಿದೆ, ನಿನ್ನ ಬಗ್ಗೆ ಇನ್ನಷ್ಟು ತಿಳಿಬೇಕು ಅಂತ ಇಚ್ಛೆ ಆಗಿದೆ ಅಂತ. ಅವಾಗ ಭಗವಂತ ಹೇಳ್ತಾನೆ, ನನ್ನ ಐಶ್ವರ್ಯಕ್ಕೆ ಮಿತಿಯೇ ಇಲ್ಲ, ಮುಖ್ಯವಾದವುಗಳನ್ನು ಮಾತ್ರ ನಾನು ಹೇಳ್ತೇನೆ ನಿನಗೆ ಅಂತ ಹೇಳಿ ಭಗವಂತ ಹೇಗೆ ಎಲ್ಲದರ ಪ್ರತಿನಿಧಿ ಅಂತ ಹೇಳ್ತಾ ಹೋಗ್ತಾನೆ. ನಾನು ನನ್ನ ಒಂದೇ ಅಂಶದಿಂದ ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ ಅಂತ ನೀನು ಅರ್ಥ ಮಾಡಿಕೋ ಅಂತ ಹೇಳಿ ಭಗವಂತ ತಿಳಿಸ್ತಾನೆ. ಹೇಗೆ ಭಗವಂತ ಇಡೀ ವಿಶ್ವವನ್ನೇ ವ್ಯಾಪಿಸಿದ್ದಾನೆ ಅಂತ ಇಂದಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ. ಸೊ ಇಲ್ಲಿ 11ನೇ ಅಧ್ಯಾಯದಲ್ಲಿ 4 ವಿಭಾಗಗಳಿದೆ. ವಿಶ್ವರೂಪವನ್ನು ತೋರಿಸಲು ಅರ್ಜುನನ ವಿನಂತಿ, 1ನೇ ಶ್ಲೋಕದಿಂದ 4ನೇ ಶ್ಲೋಕದಲ್ಲಿ ಭಗವಾನ್ ಕೃಷ್ಣನು ತನ್ನ ಸಾರ್ವತ್ರಿಕ ರೂಪವನ್ನು ವಿವರಿಸ್ತಾನೆ. 5ರಿಂದ 8ನೇ ಶ್ಲೋಕ. ಸಂಜಯನು ಅರ್ಜುನನ ದೃಷ್ಟಿಯನ್ನು ವಿವರಿಸ್ತಾನೆ. 9ರಿಂದ 14ನೇ ಶ್ಲೋಕದಲ್ಲಿ ಅರ್ಜುನನ ದರ್ಶನದ ಅನುಭವ. 15ರಿಂದ 31ನೇ ಶ್ಲೋಕ. ಕೃಷ್ಣ ಪ್ರತ್ಯುತ್ತರ, ನನ್ನ ಸಾಧನವಾಗು. 32ರಿಂದ 34ನೇ ಶ್ಲೋಕ. ಅರ್ಜುನನ ಪ್ರಾರ್ಥನೆಗಳು. 35ರಿಂದ 46ನೇ ಶ್ಲೋಕ. ಆರು ವಿಭಾಗಗಳಾಗಿ ಮಾಡಲಾಗ್ತದೆ. ಶ್ರೀಲ ಪ್ರಭುಪಾದ ಕಿ ಜೈ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ
ಗುಹ್ಯಮಧ್ಯಾತ್ಮ ಸಂಜಿತಂ ಯತ್ವಾ ಯೋಕ್ತಂ ವಚಸ್ತೇನ ಮೋಹೋ ಅಯಂ ವಿಗತೋ ಮಮ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ. ಇದರಿಂದ ನನ್ನ ಮೋಹವು ನಾಶವಾಗಿದೆ. ಸೊ ಇಲ್ಲಿ ಅರ್ಜುನ ಕೃಷ್ಣನನ್ನು ಭಗವಂತ ಅಂತ ಸ್ವೀಕರಿಸಿ ಆಗಿದೆ. ಅವನಿಗೆ ಯಾವುದೇ ಸಂದೇಹವಿಲ್ಲ. ನನ್ನ ಭ್ರಮೆ ಮೋಹ ನಾಶ ಆಗಿದೆ, ನೀನು ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಒಪ್ಪಿಕೊಂಡಿದ್ದೇನೆ ಅಂತ ಅರ್ಜುನ ಹೇಳ್ತಾನೆ. ಅರ್ಜುನ ನಿಸ್ಸಂದೇಹವಾಗಿಯೂ ಒಪ್ಪಿಕೊಂಡಾಗಿದೆ. ಭಗವಂತ ಅರ್ಜುನನ ಹೃದಯದಲ್ಲಿದ್ದಾನೆ, ನನ್ನ ಹೃದಯದಲ್ಲಿದ್ದಾನೆ, ನಿಮ್ಮೆಲ್ಲರ ಹೃದಯದಲ್ಲಿದ್ದಾನೆ. ಸೊ ಇಡೀ ಭೌತಿಕ ಜಗತ್ತು ಭಗವಂತನಿಂದ ಎನರ್ಜೈಸ್ ಆಗುತ್ತೆ, ಆದ್ರೂ ಭಗವಂತ ಅವುಗಳಿಂದ ದೂರನೇ ಇರ್ತಾನೆ. ಇಲ್ಲಿ ಅರ್ಜುನ ಪ್ರತಿಯೊಂದು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ತನ್ನ ಸಂದೇಹವನ್ನು ಕ್ಲಿಯರ್ ಮಾಡಿಕೊಳ್ತಾ ಇದ್ದಾನೆ. ಕೃಷ್ಣನ ವಾಣಿಯನ್ನು ಶ್ರದ್ಧಾಪೂರ್ವಕವಾಗಿ ಕೇಳಿ ಅರಿತುಕೊಂಡಿದ್ದಾನೆ. ಇಲ್ಲಿ ಅರ್ಜುನನ ಮನಸ್ಥಿತಿ ಹೇಗಿದೆ? ಭ್ರಮೆ ಎಲ್ಲ ನಾಶವಾಗಿದೆ, ದೇವೋತ್ತಮ ಪರಮಪುರುಷ ಅಂತ ಒಪ್ಪಿಕೊಂಡಿದ್ದಾನೆ. ಇದರಿಂದ ಸಂಪೂರ್ಣ ತೃಪ್ತಿ ಆಗಿದೆ. ಅರ್ಜುನನಿಗೆ ಕೃಷ್ಣನ ಶ್ರೇಷ್ಠತೆಯ ಬಗ್ಗೆ ಈಗಾಗಲೇ ಮನವರಿಕೆ ಆಗಿದ್ದರೆ ಅವನು ಏಕೆ ವಿಶ್ವರೂಪವನ್ನು ನೋಡಲು ಬಯಸಿದನು? ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಭಾವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಕಮಲನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು. ಎಂದೂ ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಸೊ ಇಲ್ಲಿ ನಿನ್ನ ವೈಭವಗಳಿಗೆ ಕೊನೆಯೇ ಇಲ್ಲ, ನಿನ್ನಿಂದಲೇ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಏವಾಮೇತದ್ಯಥಾತ್ತ ತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಪರಮಪ್ರಭುವೇ, ಪುರುಷೋತ್ತಮನೇ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ. ಸೊ ಇಲ್ಲಿ ಅರ್ಜುನ ಹೇಳ್ತಿದ್ದಾನೆ, ನೀನು ವರ್ಣಿಸಿದಂತೆ ನಿನ್ನನ್ನು ನಾನು ಕಾಣುತ್ತಿದ್ದೇನೆ ವಾಸ್ತವ ಸ್ಥಿತಿಯಲ್ಲಿ. ಆದ್ರೆ ನೀನು ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸುವೆ ಎಂದು ಕಾಣಲು ನಾನು ಬಯಸ್ತಾ ಇದ್ದೇನೆ. ನಿನ್ನ ವಿಶ್ವರೂಪವನ್ನು ನಾನು ನೋಡಲಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಅರ್ಜುನ ಇಲ್ಲಿ ಹೇಳ್ತಾನೆ. ಅರ್ಜುನ ಇಲ್ಲಿ ಕ್ಲಿಯರ್ ಆಗಿ ಭಗವಂತನನ್ನು ಅರ್ಥ ಮಾಡಿಕೊಂಡಿದ್ದಾನೆ. ಎಷ್ಟು ಕ್ಲಿಯರ್ ಆಗಿ ಭಗವಂತನನ್ನು ಅರ್ಥ ಮಾಡಿಕೊಂಡಿದ್ದಾನೆ ಅಂತ ನಾವು ನೋಡ್ಬೋದು. ವಿಶ್ವರೂಪವನ್ನು ತೋರಿಸಲು ನಾವು ಕೃಷ್ಣನನ್ನು ಒತ್ತಾಯಿಸಬಹುದೇ? ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ವಿಶ್ವರೂಪವನ್ನು ತೋರಿಸಲು ನಾವು ಕೃಷ್ಣನನ್ನು ಒತ್ತಾಯಿಸಬಹುದೇ? ಮನ್ಯಸೆ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಓ ಪ್ರಭುವೇ, ಯೋಗೀಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಇಲ್ಲಿ ಅರ್ಜುನ ಇಷ್ಟು ತುಂಬಾ ನಮ್ರತೆಯಿಂದ ಕೇಳ್ತಾ ಇದ್ದಾನೆ, ನಾನು ನಿನ್ನ ವಿಶ್ವರೂಪವನ್ನು ನೋಡಬಲ್ಲೆ ಅಂತ ಆದ್ರೆ, ನನಗೆ ಆ ಒಂದು ಅರ್ಹತೆ ಇದೆ ಅಂತ ಆದ್ರೆ ನೀನು ನನಗೆ ತೋರಿಸು ಅಂತ ಹೇಳ್ತಾ ಇದ್ದಾನೆ. ಅರ್ಜುನ ಎಷ್ಟು ವಿನಮ್ರನಾಗಿದ್ದಾನೆ ಅಂದ್ರೆ ಅವನಿಗೆ ಭಗವಂತ ಎಷ್ಟು ಶ್ರೇಷ್ಠ, ಎಷ್ಟು ಮಹಾತ್ಮ ಅಂತ ತಿಳಿದಿದೆ. ಭಗವಂತನ ಅಪಾರ ಮಹಿಮೆ ಬಗ್ಗೆ ನಾವು ಶ್ರದ್ಧೆಯಿಂದ ಕೇಳಿದಾಗ ನಮ್ಮಲ್ಲಿ ಕೂಡ ಈ ವಿನಮ್ರ ಭಾವನೆ ಸ್ವಾಭಾವಿಕವಾಗಿ ಬರ್ತದೆ. ಅಂದ್ರೆ ನಾವು ಭಕ್ತಿ ಮಾಡ್ಬೇಕಾದ್ರೆ
ನಾವು ಏನೂ ಅಲ್ಲ ಅಂದ್ರೆ ಇನ್ಸಿಗ್ನಿಫಿಕೆಂಟ್ ಅಂತ ಅಂದ್ಕೊಂಡು ನಾವು ವಿನಮ್ರರಾಗಿ ಭಕ್ತಿಯನ್ನು ಮಾಡುವಂಥದ್ದು. ಭಕ್ತರ ಈ ವಿನಮ್ರ ಭಾವನೆ ಭಗವಂತನ ಹೃದಯವನ್ನು ಗೆಲ್ಲುವಂತೆ ಮಾಡ್ತದೆ. ಆಗ ಭಗವಂತ ತನ್ನ ಭಕ್ತರ ಸೇವೆ ಮಾಡುವುದಕ್ಕೆ ಸಿದ್ಧರಾಗ್ತಾರೆ. ಯಾಕೆಂದ್ರೆ ಭಗವಂತ ಹೇಳ್ತಾರೆ, ಅಹಂ ಭಕ್ತ ಪರಾಧೀನ. ಅಂದ್ರೆ ಇಲ್ಲಿ ಕೃಷ್ಣ ತುಂಬಾ ಪ್ರಸನ್ನಗೊಂಡು ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸ್ಲಿಕ್ಕೆ ಮುಂದಾಗ್ತಾರೆ. ವಿನಮ್ರತೆಯು ಎಂತವರ ಹೃದಯವನ್ನು ಗೆಲ್ಲುತ್ತೆ, ಆದ್ರ ಜಂಬ ಬೇರೆಯವರಿಗೆ ಸವಾಲು ಎಸೆಯುವ ಹಾಗೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ವಿನಮ್ರತೆ ತುಂಬಾ ಶ್ರೇಷ್ಠ ಗುಣ. ಜಂಬ ಪಡುವುದಕ್ಕೆ ಆಧ್ಯಾತ್ಮಿಕದಲ್ಲಿ ಯಾವ ಬೆಲೆಯೇ ಇರೋದಿಲ್ಲ. ಎಷ್ಟು ವಿನಮ್ರ ಆಗ್ತೀವಿ ಅಷ್ಟು ಒಳ್ಳೆಯದು. ಯಾಕೆಂದ್ರೆ ಇಲ್ಲಿ ಹೇಳುವಂಥದ್ದು ದಾಸಾನು ದಾಸಾನು ದಾಸ ಅಂತ ಹೇಳಿ, ಅಂದ್ರೆ ಆ ಪದವಿಗೆ ತುಂಬಾ ಮಹತ್ವವಿದೆ. ಇಲ್ಲಿ ನೀವು ನೋಡ್ಬೋದು, ಅರ್ಜುನ ಹೇಳ್ತಾನೆ, ನಾವು ಹಿಂದಿನ ಆಚಾರ್ಯರ ಹೆಸರುಗಳನ್ನೆಲ್ಲ ಹೇಳ್ತಾನೆ. ಹಾಗೆ ಆಧ್ಯಾತ್ಮಿಕದಲ್ಲಿ ಜಂಬ ಪಡುವವರನ್ನು ನಿಕೃಷ್ಟ ಅಂತ ಹೇಳಲಾಗ್ತದೆ. ಜಂಬ ಅಂತ ಹೇಳಿದ್ರೆ ನಾನು ನಿನಗಿಂತ ಮೇಲು ಅಂತ ತೋರಿಸುವಂತ ಭಾವ, ಬೇರೆಯವರನ್ನು ಕೀಳಾಗಿ ನೋಡುವಂತ ಭಾವನೆ, ನಾನು ಗ್ರೇಟ್ ಅಂತ ಹೇಳಿ ಜಂಬ ಪಡುವಂಥದ್ದು. ಈಗ ನಮಗಿಂತ ಯಾರಾದ್ರೂ ಚೆನ್ನಾಗಿ ಮಾಡಿದ್ರೆ ಅವರಲ್ಲಿ ತಪ್ಪು ಹುಡುಕುವಂಥದ್ದು, ಈ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಈ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ. ಈ ತಪ್ಪು ಹುಡುಕುವ ಪ್ರವೃತ್ತಿ ಹೀಗೆ ಬೆಳೀತಾ ಬೆಳೀತಾ ಹೋಗಿ ಮೊದಲಿಗೆ ಮನೆಯವರಲ್ಲಿ ತಪ್ಪು ಹುಡುಕ್ತೇವೆ, ನೆರೆಕರೆಯವರಲ್ಲಿ ತಪ್ಪು ಹುಡುಕ್ತೇವೆ, ಸಮಾಜದಲ್ಲಿ ಇದೇ ರೀತಿ ದೇಶದ ನಾಯಕರಲ್ಲಿ, ಕೊನೆಗೆ ಭಗವಂತನಲ್ಲಿ ತಪ್ಪು ಹುಡುಕ್ಲಿಕ್ಕೆ ಹೋಗ್ತವೆ. ಸೊ ಈ ತಪ್ಪು ಕಂಡು ಹುಡುಕುವ ಪ್ರಯತ್ನ, ಆ ಪ್ರವೃತ್ತಿ ಏನಾಗುತ್ತೆ, ಒಂದು ಹವ್ಯಾಸವಾಗಿ ಮಾರ್ಪಡುತ್ತೆ. ಈ ತರ ತಪ್ಪು ಕಂಡುಹಿಡಿಯುವುದನ್ನು ನಾವು ನಿಲ್ಲಿಸಬೇಕು. ಇದು ಜಂಬದ ಒಂದು ಲಕ್ಷಣ ಅಂತ ಹೇಳ್ಬೋದು, ಬೇರೆಯವರಲ್ಲಿ ತಪ್ಪು ಕಂಡುಹಿಡಿಯೋದು. ಸೊ ಭಗವಂತನಿಗೆ ನಾವು ಯಾರು ಕೂಡ ಆದೇಶ ನೀಡುವ ಹಾಗೆ ಇಲ್ಲ. ಭಕ್ತಿ ಮತ್ತು ಶರಣಾಗತಿಗೆ ಮಾತ್ರ ಭಗವಂತನ ಕೃಪೆಗೆ ನಾವು ಪಾತ್ರರಾಗ್ಬೋದು. ಆಗ ಮಾತ್ರ ಭಗವಂತ ಅವರ ಅನುಗ್ರಹ ನಮಗೆ ಕೊಡ್ಲಿಕ್ಕೆ ತಯಾರಾಗ್ತಾರೆ. ಭಗವದ್ಗೀತೆಯನ್ನು ಹಂಬಲ್ ಮೂಡಲ್ಲಿ ಓದಿದ್ರೆ ಅವರನ್ನು ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಬೇಕಾಗಿರುವ ಎಲ್ಲಾ ಬುದ್ಧಿಯನ್ನು ಕೊಡ್ತಾನೆ. ಕೆಲವರಿಗೆ ಅವರ ಸಂಪತ್ತಿನ ಬಗ್ಗೆ ಹೆಮ್ಮೆ ಇರುತ್ತೆ, ಕೆಲವರಿಗೆ ಅವರು ವಿದ್ಯಾವಂತ ಅಂತ ಹೆಮ್ಮೆ ಇರುತ್ತೆ, ಕೆಲವರಿಗೆ ಅಧಿಕಾರದ ಹೆಮ್ಮೆ, ಕೆಲವರಿಗೆ ಅವರ ನಂಬಿಕೆ ಬಗ್ಗೆ ಕೂಡ ಹೆಮ್ಮೆ. ತಾನು ಚಿಕ್ಕಂದಿನಿಂದ ಏನನ್ನು ನಂಬಿಕೊಂಡು ಬಂದಿದ್ದೇನೆ ಅದು 100ಕ್ಕೆ 100 ಸತ್ಯ ಅಂತೇಳಿ ನಂಬಿರ್ತಾರೆ. ಶಾಸ್ತ್ರದಲ್ಲಿ ಏನಿದೆ, ಭಗವಂತನ ವಾಣಿ ಏನು ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಅವರು ಪ್ರಯತ್ನಿಸೋದಿಲ್ಲ. ತಾನು ಏನು ನಂಬಿಕೊಂಡು ಬಂದಿದ್ದಾನೆ ಅದೇ 100ಕ್ಕೆ 100 ಸರಿ ಅಂತ ಹೇಳಿ ಒಪ್ಪಿಕೊಂಡಿರ್ತಾರೆ, ತಿಳಿದುಕೊಂಡಿರ್ತಾರೆ. ಸೊ ಇಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಇಷ್ಟು ಹೇಳಿದ್ರು ಕೂಡ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಜನರು ಒಪ್ಪಿಕೊಳ್ಳೋದಿಲ್ಲ. ಭಗವಂತನಿಗೆ ಪ್ರೀತಿ ಮತ್ತು ಭಕ್ತಿಯಿಂದ ಶರಣಾದ್ರೆ ಭಗವಂತನೇ ತನ್ನ ಐಶ್ವರ್ಯದ ಬಗ್ಗೆ ಹೇಳ್ತಾನೆ. ಅರ್ಜುನ ಹೇಗೆ ಭಗವಂತನ ಹೃದಯವನ್ನು ಗೆದ್ದ ಅಂತ ನಾವು ಇಲ್ಲಿ ನೋಡಿದೆವು. ಈಗ ಅರ್ಜುನ 10ನೇ ಅಧ್ಯಾಯದಲ್ಲಿ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಒಪ್ಪಿಕೊಂಡಿದ್ದಾನೆ. ಮತ್ತೆ ಯಾಕೆ ಕೃಷ್ಣನನ್ನು ವಿಶ್ವರೂಪ ತೋರಿಸ್ಲಿಕ್ಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅರ್ಜುನನಿಗೆ ಗೊತ್ತಿತ್ತು ಕಲಿಯುಗದ ಜನರು ಇಷ್ಟು ಹೇಳಿದ್ರು ಕೂಡ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಪಿಕೊಳ್ಳೋದಿಲ್ಲ. ಹಾಗಾಗಿ ಅರ್ಜುನ ಏನ್ ಮಾಡ್ತಾನೆ, ಈ ವಿರಾಟ್ ರೂಪವನ್ನು ನೋಡಿಯಾದ್ರೂ ಅವರು ಅರ್ಥ ಮಾಡಿಕೊಳ್ಳಲಿ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ. ಯಾರು ಒಪ್ಪುವುದಿಲ್ಲ ಅವರನ್ನು ಒಪ್ಪಿಸುವುದಕ್ಕೋಸ್ಕರ, ಯಾರು ಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಳ್ತಾರೆ ಅವರಿಗೆ ಕೂಡ ಇದರ ಬಗ್ಗೆ ತಿಳಿ ಹೇಳುವುದಕ್ಕೋಸ್ಕರ ಅರ್ಜುನ ಈ ವಿಶ್ವರೂಪವನ್ನು ತೋರಿಸ್ಲಿಕ್ಕೆ ಭಗವಂತನಲ್ಲಿ ವಿನಮ್ರನಾಗಿ ವಿನಂತಿಯನ್ನು ಮಾಡ್ತಾನೆ. ಸೊ ಈ ವಿಶ್ವರೂಪ ಅನ್ನುವಂಥದ್ದು ಪರೀಕ್ಷೆ ಇದ್ದ ಹಾಗೆ. ಯಾರಾದ್ರೂ ತಮ್ಮನ್ನು ದೇವರು ಅಂತ ಹೇಳ್ತಾರಲ್ಲ, ಅಂತವರಿಗೆ ನಾವು ವಿಶ್ವರೂಪ ತೋರಿಸ್ಲಿಕ್ಕೆ ಹೇಳ್ಬೇಕು. ಭಗವಂತ ಯಾವಾಗಲೂ ಸುಪ್ರೀಂ ಆಗಿ ಶಾಶ್ವತವಾಗಿರ್ತಾರೆ. ನಾವು ಭಗವಂತನ ಸೇವಕರಾಗಿ ಶಾಶ್ವತವಾಗಿ ಇರ್ತೇವೆ. ಯಾವತ್ತೂ ದೇವರಾಗುವ ಪ್ರಯತ್ನವನ್ನು ನಾವು ಮಾಡಬಾರದು. ನಾವು ದೈವಿ ಗುಣಗಳನ್ನು ನಮ್ಮಲ್ಲಿ ಬೆಳೆಸಿಕೊಳ್ಬೇಕು. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಾಶೋ ಅತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ದೇವೋತ್ತಮ ಪರಮಪುರುಷನು ಹೇಳಿದನು, ಪೃಥೆಯ ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳನ್ನು, ನಾನಾ ವಿಧವಾದ ದಿವ್ಯ ವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡು.
ಸೊ ಇಲ್ಲಿ ಭಕ್ತನ ಮಟ್ಟಿಗೆ ಹೇಳೋದಾದ್ರೆ ಅವನು ವಿಶ್ವರೂಪನು ನೋಡಲು ಕಾತರನಾಗಿರೋದಿಲ್ಲ. ಆದ್ರೆ ಅರ್ಜುನನು ಕೃಷ್ಣನನ್ನು ಈ ರೀತಿಯಲ್ಲಿ ಕಾಣಲು ಬಯಸುವುದರಿಂದ ಕೃಷ್ಣನು ಈ ರೂಪವನ್ನು ತೋರುತ್ತಾನೆ. ಸಾಮಾನ್ಯ ಮನುಷ್ಯನು ಈ ರೂಪವನ್ನು ನೋಡಲಾರ. ನೋಡುವ ಶಕ್ತಿಯನ್ನು ಕೂಡ ಕೃಷ್ಣನೇ ಕೊಡಬೇಕು. ಪಶ್ಯಾದಿತ್ಯಾನ್ವಸೂನ್ ರುದ್ರ ಅಶ್ವಿನೌ ಮರುತಸ್ತತಾ ಬಹೂನ್ಯ ದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಭರತ ವಂಶದವರಲ್ಲಿ ಶ್ರೇಷ್ಠನೇ, ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲಾ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ನೋಡು. ಈವರೆಗೆ ಯಾರು ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ನೋಡು. ಸೊ ಈಗ ಕೃಷ್ಣನು ಆಶ್ಚರ್ಯಕರ ರೂಪಗಳನ್ನು ತೋರಿಸ್ತಾನೆ. ಅರ್ಜುನನಿಗೆ ಮಾತ್ರ ವಿಶ್ವರೂಪ ಏಕೆ ಕಾಣಿಸಿತು ಅದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಇಹೈಕಸ್ತಂ ಜಗತ್ಕೃಷ್ಣಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯ ದ್ರಷ್ಟುಮಿಚ್ಛಸಿ. ಹರೇ ಕೃಷ್ಣ. ಕುಸುಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುವಾದ. ಅರ್ಜುನ, ನೀನು ಏನೇನು ನೋಡಲು ಬಯಸುತ್ತೀಯೋ ಅದೆಲ್ಲವೂ ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನೇನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನನ್ನು ನೋಡಲು ಬಯಸಬಹುದೋ ಅದೆಲ್ಲವೂ ಈ ವಿಶ್ವರೂಪವು ನಿನಗೆ ತೋರಿಸುವುದು. ಚರಾಚರವಾದುದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲೇ ಇಲ್ಲಿವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಒಂದು ಸ್ಥಳದಲ್ಲಿ ಕುಳಿತು ಯಾರು ಇಡೀ ಇಡೀ ವಿಶ್ವವನ್ನು ಕಾಣಲಾಗುವುದಿಲ್ಲ. ಸೊ ಅತ್ಯಂತ ಮುಂದುವರಿದ ವಿಜ್ಞಾನಿಯು ಕೂಡ ವಿಶ್ವದ ಇತರ ಭಾಗಗಳಲ್ಲಿ ಆಗುತ್ತಿರುವುದನ್ನು ಕಾಣಲಾರ. ಆದರೆ ಅರ್ಜುನನಂತಹ ಭಕ್ತನು ವಿಶ್ವದ ಯಾವುದೇ ಭಾಗದಲ್ಲಿರುವ ಏನನ್ನಾದರೂ ಕಾಣಬಲ್ಲ. ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳನ್ನು ಅವನು ಕಾಣಲು ಬಯಸುವ ಏನನ್ನೇ ಆದರೂ ಕಾಣುವ ಶಕ್ತಿಯನ್ನು ಕೃಷ್ಣನು ಅವನಿಗೆ ಕೊಡ್ತಾನೆ. ಹೀಗೆ ಕೃಷ್ಣನ ದಯೆಯಿಂದ ಅರ್ಜುನನು ಎಲ್ಲವನ್ನು ನೋಡಬಲ್ಲವನಾಗ್ತಾನೆ. ನ ತು ಮಾಂ ಶಕ್ಯಸೇ ದ್ರಷ್ಟು ಮನೈನೈವಾತ್ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ. ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ. ನನ್ನ ಐಶ್ವರ್ಯ ಯೋಗವನ್ನು ನೋಡು. ಸೊ ಈಗ ಏನು, ಅವನಿಗೆ ದಿವ್ಯವಾದ ಕಣ್ಣುಗಳನ್ನು ಕೊಡ್ತಾ ಇದ್ದಾನೆ ಭಗವಂತ. ಹೇಗೆ ಈಗ ಒಂದು 3D ಶೋಸ್ ಇದ್ರೆ ಅಲ್ಲಿ ಒಂದು 3D ಕನ್ನಡಕ ಕೊಡ್ತಾರೆ, ಅದೇ ರೀತಿ ಇಲ್ಲಿ ದಿವ್ಯವಾದ ಕಣ್ಣುಗಳಿಂದ ನೋಡ್ಬೋದು ಅಂತ ಭಗವಂತ ಅರ್ಜುನನಿಗೆ ದಿವ್ಯವಾದ ಕಣ್ಣುಗಳನ್ನು ಕೊಡ್ತಾನೆ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೇಶ್ವರನು ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಸೊ ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಹೇಳಿದ ನಂತರ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ. ಇಲ್ಲಿ ಸಂಜಯ ನೋಡ್ತಾ ಇದ್ದಾನೆ. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಾಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಹರೇ ಕೃಷ್ಣ ಮಾತಾಜಿ. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆತನು ದಿವ್ಯಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು. ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿದ್ದಿತು.
ಉಜ್ವಲವಾಗಿತ್ತಿತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನೇಕ ಅಂದ್ರೆ ಅರ್ಜುನನು ನೋಡುತ್ತಿದ್ದ ಕೈಗಳು, ಬಾಯಿಗಳು, ಕಾಲುಗಳು ಮತ್ತು ಇತರ ಅಭಿವ್ಯಕ್ತಿಗಳ ಸಂಖ್ಯೆಗೆ ಮಿತಿಯೇ ಇರಲಿಲ್ಲ ಎನ್ನುವುದನ್ನು ತೋರಿಸುತ್ತೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಾಪದುತ್ತಿತಾ ಯದಿ ಬಾಹ ಸದೃಶಿ ಸಾ ಸ್ವಾದ್ಭಾಸಸ್ತಸ್ಯ ಮಹಾತ್ಮನಃ. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿದ್ದ ಪರಮಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಈಗ ನಮಗೆ ಒಂದು ಸೂರ್ಯನ ಆ ಒಂದು ಮಧ್ಯಾಹ್ನದ ಹೊತ್ತಿಗೆ ಆ ಬಿಸಿಲನ್ನು ಆ ಒಂದು ಬಿಸಿಲಿನ ಏನ್ ಹೇಳ್ತಾರೆ ಶಾಖವನ್ನು ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಇಲ್ಲಿ ಲಕ್ಷಾಂತರ ಸೂರ್ಯರು ಹೇಗೆ ಒಟ್ಟಿಗೆ ಆಕಾಶದಲ್ಲಿ ಉದಿಸಿದಾಗ ಆ ಪ್ರಭೆ ಇರುತ್ತೆ, ಆ ವಿಶ್ವರೂಪದಲ್ಲಿದ್ದ ಪರಮಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು, ಅಷ್ಟು ಪ್ರಕಾಶಮಾನವಾಗಿತ್ತು. ತತ್ರೇಕಸ್ತಂ ಜಗತ್ಕೃಷ್ಣಂ ಪ್ರವಿಭಕ್ತಂ ಅನೇಕದಾ ಅಪಶ್ಯದೇವ ದೇವಸ್ಯ ಶರೀರೇ ಪಾಂಡವಸ್ತದಾ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣಗಳು ಒಂದೇ ಸ್ಥಳದಲ್ಲಿರುವುದನ್ನು ಅರ್ಜುನನು ನೋಡಿದನು. ಅರ್ಜುನನು ಕೃಷ್ಣನ ದೇಹದಲ್ಲಿ ಸಹಸ್ರಾರು ಲೋಕಗಳನ್ನು ಕಂಡನು, ಇದು ಕೂಡ ಒಂದೇ ಸ್ಥಳದಲ್ಲಿರುವುದನ್ನು ನೋಡಿದನು. ತಥಾ ಸಾ ವಿಸ್ಮಯಾವಿಷ್ಟೋ ಹೃಷ್ಟರೋ ಮಾಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಾಭಾಷತ. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮ ಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು. ಸೊ ಅರ್ಜುನನು ಬಹು ಗೌರವದಿಂದ ಪ್ರಣಾಮ ಮಾಡ್ತಿದ್ದಾನೆ. ಎರಡು ಕೈಗಳನ್ನು ಮುಗಿದುಕೊಂಡು ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನು ವಿಶ್ವರೂಪವನ್ನು ಹೊಗಳ್ತಾ ಇದ್ದಾನೆ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಓದಿ ಮಾತಾಜಿ. ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀ ಕೃಷ್ಣನೇ, ಎಲ್ಲಾ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲಾ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ಅರ್ಜುನನು ವಿಶ್ವದಲ್ಲಿ ಇರುವುದೆಲ್ಲವನ್ನು ಕಾಣ್ತಾನೆ. ಆದುದರಿಂದ ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮನನ್ನು, ವಿಶ್ವದ ಅಧೋ ಪ್ರದೇಶದಲ್ಲಿ ಗರ್ಭೋದಕಶಾಯ ವಿಷ್ಣುವಿಗೆ ಹಾಸಿಗೆಯಾಗಿರುವ ದಿವ್ಯ ಸರ್ಪವನ್ನು ಕಾಣ್ತಾನೆ. ಪರಮ ಪ್ರಭುವಾದ ಕೃಷ್ಣನ ಕೃಪೆಯಿಂದ ಅರ್ಜುನನು ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಆದಿಯಿಂದ ಅಂತ್ಯದವರೆಗೆ ಎಲ್ಲವನ್ನು ಕಾಣಲು ಸಾಧ್ಯವಾಗಿತ್ತು. ಅನೇಕ ಬಾಹುದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ಇಲ್ಲಿ ಕೃಷ್ಣನು ದೇವೋತ್ತಮ ಪರಮಪುರುಷ ಮತ್ತು ಅಮಿತನಾದವನು, ಆದುದರಿಂದ ಅವನ ಮೂಲಕ ಎಲ್ಲವನ್ನೂ ಕಾಣಲು ಸಾಧ್ಯವಾಯಿತು. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲರ್ಕಾದ್ಯುತಿಮಪ್ರಮೇಯಂ. ಓದಿ ಮಾತಾಜಿ. ನಿನ್ನ ರೂಪವನ್ನು ನೋಡುವುದು ಕಷ್ಟ,
ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಆ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. So ಇಲ್ಲಿ ಎಷ್ಟು ಒಂದು ಲಕ್ಷಾಂತರ ಸೂರ್ಯದ ಒಂದು ಪ್ರಭೆ ಎಷ್ಟು ಪ್ರಜ್ವಲಿಸ್ತದೆ, ಆ ಉರಿ ಪ್ರಜ್ವಲಿಸುವ ಉರಿಯಂತೆ ಅಥವಾ ಆ ರೀತಿಯಾಗಿ ಹರಡಿಕೊಂಡಿದೆ ಅಂತ ತಿಳಿಸ್ತಾ ಇದ್ದಾನೆ. ಆ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ ಹಾಗೂ ಗದೆಗಳಿಂದ ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಅರ್ಜುನ ಕಾಣ್ತಾ ಇದ್ದಾನೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಓದಿ ಮಾತಾಜಿ. ನೀನು ಪರಮವಾದ ಆದಿಲಕ್ಷ್ಯವು, ನೀನು ಎಲ್ಲಾ ವಿಶ್ವದ ಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು. ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪರಮ ಪುರುಷನು. ಇದು ನನ್ನ ಅಭಿಪ್ರಾಯ. ಸೊ ಇಲ್ಲಿ ನೀವು ನೋಡ್ಬೋದು ದಶಾವತಾರ, ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹಾವತಾರ, ವಾಮನ ಅವತಾರ, ಪರಶುರಾಮ ಅವತಾರ, ರಾಮ ಅವತಾರ, ಬಲರಾಮ ಅವತಾರ, ಬುದ್ಧ ಅವತಾರ ಮತ್ತು ಕಲ್ಕಿ ಅವತಾರ. ಸೊ ಇಲ್ಲಿ ಹೇಳುವಂಥದ್ದು, ನೀನು ಪರಮವಾದ ಆದಿಲಕ್ಷ್ಯವು, ನೀನು ಎಲ್ಲಾ ವಿಶ್ವದ ಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ, ಕ್ಷಯಿಸೋದಿಲ್ಲ ಭಗವಂತ. ನೀನು ಅತ್ಯಂತ ಪ್ರಾಚೀನನು, ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪುರುಷನು. ಇದು ನನ್ನ ಅಭಿಪ್ರಾಯ. ಅನಾದಿಮಧ್ಯಾಂತಂ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ. ನಿನ್ನ ಮಹಿಮೆಗೆ ಮಿತಿ ಇಲ್ಲ. ನಿನಗೆ ಅಸಂಖ್ಯಾತ ಬಾಹುಗಳಿವೆ. ಸೂರ್ಯಚಂದ್ರರು ನಿನ್ನ ಕಣ್ಣುಗಳು. ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ಇಲ್ಲಿ ದೇವೋತ್ತಮ ಪರಮ ಪುರುಷನ 6 ಐಶ್ವರ್ಯಗಳಿಗೆ ಮಿತಿಯೇ ಇಲ್ಲ. ಸೊ ಇಲ್ಲಿ ಸೂರ್ಯ ಚಂದ್ರರು ಭಗವಂತನ ಕಣ್ಣುಗಳು. ತೆರೆದ್ರೆ ಸೂರ್ಯ ಅಂದ್ರೆ ಹಾಟ್ ಐ, ಚಂದ್ರ ಅಂದ್ರೆ ಕೂಲ್ ಐ ಅಂತ ಹೇಳ್ತಾರೆ. ಸೊ ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣ್ತಿದ್ದೇನೆ. ತ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತೀತಂ ಮಹಾತ್ಮನ್. ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು, ಎಲ್ಲಾ ಲೋಕಗಳನ್ನು, ಅವುಗಳ ನಡುವಣ ಎಲ್ಲಾ ಸ್ಥಳವನ್ನು ವ್ಯಾಪಿಸಿದ್ದೀಯೇ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿವೆ. ಇಲ್ಲಿ ದ್ಯಾವ ಪೃಥಿವ್ಯೋಹೋ, ದ್ಯಾವ ಪೃಥಿವ್ಯೋಹೋ ಅಂತ ಹೇಳಿದ್ರೆ ಸ್ವರ್ಗ ಮತ್ತು ಭೂಮಿಗಳ ನಡುವಣ ಸ್ಥಳ, ಮತ್ತು ಲೋಕತ್ರಯಂ 3 ಲೋಕಗಳು. ಈ ಶ್ಲೋಕದಲ್ಲಿ ಮಹತ್ವದ ಶಬ್ದಗಳು ಸ್ವರ್ಗ, ನರಕ, ಭೂಲೋಕ. ಯಾಕೆಂದ್ರೆ ಪ್ರಭುವಿನ ವಿಶ್ವರೂಪವನ್ನು ಅರ್ಜುನನು ಮಾತ್ರವಲ್ಲದೆ ಇತರ ಲೋಕವ್ಯೂಹಗಳಲ್ಲಿರುವವರು ನೋಡಿದರು ಎಂದು ಕಾಣುತ್ತದೆ. ಹಾಗೆ ಎಲ್ಲ ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿವೆ. ಅಮಿಹಿ ತ್ವಾಂ ಸುರಸಂಗ ವಿಶಂತಿ ಕೇಚಿದ್ ಭೀತಾಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತಿ ಇತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಗಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವುವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹರ್ಷಿಗಳು ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು
ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವವರು. ಇಲ್ಲಿ ಎಲ್ಲಾ ಲೋಕವ್ಯೂಹಗಳ ದೇವತೆಗಳು ವಿಶ್ವರೂಪದ ಉಗ್ರ ಅಭಿವ್ಯಕ್ತಿಯಿಂದ ಮತ್ತು ಅದರ ಕಣ್ಣು ಕೊರೆಸುವ ಪ್ರಭೆಯಿಂದ ಭಯಭೀತರಾಗಿದ್ದಾರೆ ಮತ್ತು ರಕ್ಷಿಸಬೇಕೆಂದು ಪ್ರಾರ್ಥಿಸುತ್ತಿದ್ದಾರೆ. ರುದ್ರಾದಿತ್ಯ ವಸವೋ ಯೈಜ ಸಾಧ್ಯ ವಿಶ್ವೇಶ್ವಿನೌ ಮರುತಶ್ಚೋಷ್ಮತ್ಪಾಶ್ಚ ಗಂಧರ್ವ ಯಕ್ಷಾಸುರ ಸಿದ್ಧ ಸಂಗ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವದೇವತೆಗಳು, ಇಬ್ಬರು ಅಶ್ವಿನಿ ದೇವತೆಗಳು, ಮರುತರು, ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು ಮತ್ತು ಸಿದ್ಧ ದೇವತೆಗಳು ಬೆರಗಾಗಿ ನಿನ್ನನ್ನು ನೋಡುತ್ತಿದ್ದಾರೆ. ಸೊ ಎಲ್ಲರೂ ಕೂಡ ದೇವತೆಗಳು, ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ಅಶ್ವಿನಿ ದೇವತೆಗಳು, ಮರುತರು, ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು ಮತ್ತು ಸಿದ್ಧ ದೇವತೆಗಳು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಆಶ್ಚರ್ಯದಿಂದ. ರೂಪಂ ಮಹತ್ತೆ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರುಪಾದಂ ಬಹುದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತತಾಹಂ. ಎಲೈ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನೊಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ, ಅವರಂತೆ ನಾನೂ ಭಯಗೊಂಡಿದ್ದೇನೆ. ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಎಲ್ಲ ಒಂದು ಲೋಕಗಳು ಭಯಗೊಂಡಿವೆ ದೇವತೆಗಳನ್ನೊಳಗೊಂಡಂತೆ, ಅದರಂತೆ ನಾನು ಕೂಡ ಭಯಗೊಂಡಿದ್ದೇನೆ. ಭಗವಂತನ ವಿಶ್ವರೂಪವನ್ನು ನೋಡ್ಬಿಟ್ಟು ಅರ್ಜುನ ಯಾಕೆ ವಿಚಲಿತನಾದ, ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಸರ್ವಾಂತರ್ಯಾಮಿಯಾದ ವಿಷ್ಣುವೆ, ಆಕಾಶವನ್ನು ಮುಟ್ಟಿಸಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯುಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಧೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ಸೊ ಇಲ್ಲಿ ಅರ್ಜುನನಿಗೆ ಏನಾಗ್ತಾ ಇದೆ, ಈಗ ಆ ಭಯದಿಂದ ಸಮಚಿತ್ತವನ್ನು ಕೂಡ ಉಳಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಅಮೇ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಗೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧ ಮುಖ್ಯೈಃ ವಕ್ತ್ರಾಣಿ ತೇ ತ್ವರಾಮಾಣ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯತೆ ಚೂರ್ಣಿತೈರುತ್ತಮಾಂಗೈಃ. ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ ಮತ್ತು ಕರ್ಣರು ನನ್ನ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ. ಸೊ ಇಲ್ಲಿ ತಮ್ಮ ವಿರುದ್ಧ ಪಕ್ಷದ ನಾಯಕರು ಭೀಷ್ಮ, ದ್ರೋಣ, ಕರ್ಣ ಮತ್ತು ಧೃತರಾಷ್ಟ್ರನ ಎಲ್ಲ ಗಂಡು ಮಕ್ಕಳು, ಅವರ ಯೋಧರು ಮತ್ತು ಅರ್ಜುನನ ಯೋಧರು ಸಹ ನಾಶವಾಗುತ್ತಿರುವುದನ್ನು ಈಗ ಅರ್ಜುನನು ಕಾಣ್ತಾ ಇದ್ದಾನೆ. ಸೊ ಕುರುಕ್ಷೇತ್ರದಲ್ಲಿ ಸೇರಿದವರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರ ಸಾವಿನ ನಂತರ ಅರ್ಜುನನು ಜಯಶಾಲಿ ಆಗ್ತಾನೆ ಅಂತ ಇದು ಸೂಚನೆ. ಹಾಗಾಗಿ ಯಾವುದೇ ಭಯ ಬೇಡ, ಯುದ್ಧ ಮಾಡು ಅಂತ ಹೇಳುವಂಥದ್ದು ಇಲ್ಲಿ ಭಗವಂತ. ಎಲ್ಲರೂ ಆಗ್ಲೇ ಸತ್ತು ಹೋಗಿದ್ದಾರೆ ಅಂತೇಳಿ. ಸೊ ಅಜೇಯನೆನಿಸಿಕೊಂಡ ಭೀಷ್ಮನು ಸಹ ನುಚ್ಚುನೂರಾಗ್ತಾನೆ, ಹಾಗೆ ಕರ್ಣನು ಸಹ. ಶತ್ರು ಪಕ್ಷದ ಭೀಷ್ಮನಂತಹ ಮಹಾಯೋಧರು ಮಾತ್ರವಲ್ಲದೆ ಅರ್ಜುನನ ಪಕ್ಷದ ಹಲವಾರು ಮಹಾನ್ ಯೋಧರು ನುಚ್ಚುನೂರಾಗ್ತಾರೆ. ಪಾಂಡವರ 5 ಜನ ಬಿಟ್ಟು ಮತ್ತೆ ಎಲ್ಲರೂ ಕೂಡ ಸತ್ತೋಗ್ತಾರೆ. ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾ ವಿಶಂತಿ ವಕ್ತ್ರಾಣ್ಯಭಿ
ವಿಜ್ವಲಂತಿ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಹರಿಯುವಂತೆ ಈ ಎಲ್ಲಾ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವವರು. ಸೊ ಎಲ್ಲರೂ ಕೂಡ ಭಗವಂತನ ಬಾಯಿಯೊಳಗೆ ಪ್ರವೇಶಿಸುತ್ತಿದ್ದಾರೆ, ಎಲ್ಲಾ ಮಹಾಯೋಧರು. ಹೇಗೆ ನದಿಗಳು ಆ ಒಂದು ನದಿಗಳ ಅಧಿಕ ಸಂಖ್ಯೆ ಅಲೆಗಳು ಸಮುದ್ರದೊಳಗೆ ಹರಿಯುತ್ತೆ, ಅದೇ ರೀತಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಪತಂಗಗಳು ನಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನು ವೇಗವಾಗಿ ಪ್ರವೇಶಿಸುವಂತೆ ಎಲ್ಲಾ ಜನರು ನಿನ್ನ ಬಾಯಿಯೊಳಗೆ ವೇಗವಾಗಿ ಧಾವಿಸುತ್ತಿರುವವರು. ಸೊ ಇಲ್ಲಿ ಯಾವ ರೀತಿಯಾಗಿ ಪತಂಗಗಳು ಆ ಒಂದು ಜ್ವಾಲೆಗೆ ವೇಗವಾಗಿ ಪ್ರವೇಶಿಸುತ್ತೆ, ಅದೇ ರೀತಿ ಎಲ್ಲಾ ಜನರು ಭಗವಂತನ ಬಾಯಿಯೊಳಗೆ ಹೋಗ್ತಾ ಇದ್ದಾರೆ. ಆಖ್ಯಾಹಿಮೇಕೋ ಭವಾನುಗ್ರರೂಪೋ ನಮೋಸ್ತು ತೇ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನ ಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಓದ್ತೀರಾ ಮಾತಾಜಿ? ಓದಿ ಮಾತಾಜಿ. ಪ್ರಭುಗಳ ಪ್ರಭುವೆ, ಉಗ್ರ ರೂಪನೆ, ದಯೆಯಿಟ್ಟು ನೀನು ಯಾರು ಎಂದು ಹೇಳು. ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ. ದಯೆಯಿಟ್ಟು ನನ್ನಲ್ಲಿ ಕೃಪೆ ಮಾಡು. ನೀನು ಆದಿಪುರುಷನು. ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆನು, ಆದುದರಿಂದ ನಿನ್ನನ್ನು ತಿಳಿಯಬೇಕೆಂದು ಬಯಸುತ್ತಿದ್ದೇನೆ. ಇಲ್ಲಿ ಅರ್ಜುನನಿಗೆ ಏನಾಗ್ತಾ ಇದೆ, ಈಗ ಭಗವಂತನ ವಿಶ್ವರೂಪವನ್ನು ನೋಡಿ ಯಾರು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಅಂದ್ರೆ ಒಂದು ಭಯದಿಂದ ಈ ರೀತಿಯಾಗಿ ಕೇಳುವಂಥದ್ದು. ನಾನು ನಿನಗೆ ಪ್ರಣಾಮ ಮಾಡ್ತೇನೆ, ದಯವಿಟ್ಟು ನನ್ನಲ್ಲಿ ಕೃಪೆ ಮಾಡು. ನೀನು ಆದಿಪುರುಷನು, ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆನು, ಯಾರು ನೀನು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಾಕ್ಷಯಕೃತ್ ಪ್ರವೃತ್ತೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲಾ ಲೋಕಗಳ ಮಹಾನ್ ಕ್ಷಯಕಾರಿಯು. ಎಲ್ಲಾ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಅಂದ್ರೆ ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲಾ ಯೋಧರನ್ನು ಕೊಲ್ಲಲ್ಪಡುವವರು. ಸೊ ಇಲ್ಲಿ ಭಗವಂತನ ಜೊತೆ ನಾವು ಸ್ಪರ್ಧೆಗೆ ಇಳಿಯುವಂಥದ್ದನ್ನು ನಾವು ಬಿಟ್ಟು ಬಿಡಬೇಕು. ನಮ್ಮನ್ನು ನಾವು ಕಂಟ್ರೋಲರ್, ಮಾಲೀಕರು ಎಂದು ತಿಳಿದುಕೊಳ್ತೀವಿ. ಹಾಗೆ ಬಿಟ್ರೆ ಮಾತ್ರ ನಮಗೆ ನಿಜವಾದ ಜ್ಞಾನ ಸಿಗುತ್ತೆ. ಅರ್ಜುನನು ನಡೆದ ದಾರಿಯಲ್ಲಿ ನಾವು ನಡಿಬೇಕು. ಅರ್ಜುನನ ಒಂದು ಫುಡ್ ಸ್ಟೆಪ್ಸ್ ಏನಿದೆ, ನಾವು ಅದನ್ನು ಅನುಸರಿಸಿದ್ರೆ ನಮಗೆ ಭಗವಂತನ ಕೃಪೆ ಹರಿದು ಬರುತ್ತೆ. ಆದ್ರಿಂದ ನಾವು ಭಗವಂತನ ಸ್ಪರ್ಧೆಗೆ ಇಳಿಯುವಂತ ಒಂದು ಮನೋಭಾವವನ್ನು ಬೆಳೆಸಿಕೊಳ್ಬಾರ್ದು. ಹೇಗೆ ಭಗವಂತನ ಜೊತೆಗೆ ಸ್ಪರ್ಧೆಗೆ ಇಳಿತೀವಾ ಅಂತ ಕೇಳ್ಬೋದು. ಕೆಲವರು ನಾನು ದೇವರು, ನೀನು ದೇವರು, ಇವರು ದೇವರು, ಅವರು ದೇವರು ಅಂತ ಹೇಳಿ ಕಡೆಗೆ ದೇವರೇ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ನಾನು ದೇವರು ಅಂತ ಹೇಳಿಕೊಂಡು ಮೋಸ ಮಾಡ್ತಾರೆ. ಅಂದ್ರೆ ಎಲ್ಲಿವರೆಗೆ ಮೋಸ ಹೋಗೋರು ಇರ್ತಾರೆ, ಅಲ್ಲಿವರೆಗೆ ಮೋಸ ಮಾಡುವವರು ಕೂಡ ಇರ್ತಾರೆ. ಹಾಗಾಗಿ ತಮ್ಮನ್ನು ತಾನು ದೇವರು ಅಂತ ಹೇಳಿಕೊಂಡು ಜನರಿಗೆ ಮೋಸವಾಡುವಂಥದ್ದು. ಯಾರು ದೇವರು ಅಂತ ಹೇಳ್ತಾರೆ ಅವರಿಗೆ ಹೇಳಬೇಕು, ಸರಿ ನಾನು ಒಪ್ಪಿಕೊಳ್ತೇನೆ, ನೀನು ವಿಶ್ವರೂಪವನ್ನು ತೋರಿಸು. ಕೃಷ್ಣ ದೇವರು ಅಂತ ಹೇಳಿ ಭಗವದ್ಗೀತೆಯಲ್ಲಿ ವಿಶ್ವರೂಪವನ್ನು ತೋರಿಸಿದ್ದಾರೆ, ನೀನು ತೋರಿಸು ಅಂತ ನಾವು ಹೇಳಬೇಕು. ವಿಶ್ವರೂಪ ಮಾತ್ರ ಅಲ್ಲ, ಇದೊಂದು ಜನರಿಗೆ ಪರೀಕ್ಷೆ ಇದ್ದಾಗೆ. ತಮ್ಮನ್ನು ತಾವು ದೇವರು ಅಂತ ಹೇಳ್ಕೊಳ್ತಾರಲ್ಲ, ಅವ್ರಿಗೆ ಹೇಳ್ಬೇಕು, ವಿಶ್ವರೂಪ ಮಾತ್ರವಲ್ಲ, ಕೃಷ್ಣ ಬಾಲ್ಯದಲ್ಲಿ ಏನೆಲ್ಲ ಲೀಲೆಗಳನ್ನು ಮಾಡಿದ್ದಾನೆ. ಕೃಷ್ಣ ಪುಟ್ಟ ಮಗು ಇದ್ದಾಗ ಅವನು ಪೂತನಿಯನ್ನು ಕೊಲ್ತಾನೆ.
ಅದಾದ್ಮೇಲೆ ಎಷ್ಟೊಂದು ರಾಕ್ಷಸರನ್ನು ಕೊಲ್ಲುವಂಥದ್ದು. 7 ವರ್ಷದ ಬಾಲಕನಿದ್ದಾಗ ತನ್ನ ಕೈಕಿರು ಬೆರಳಿನಲ್ಲಿ ಗೋವರ್ಧನ ಪರ್ವತವನ್ನು ಸತತವಾಗಿ 7 ದಿವಸ ಹಗಲು ರಾತ್ರಿ ಹಿಡ್ಕೊಂಡು ನಿಲ್ಲುವಂಥದ್ದು, ಮತ್ತೆ ಕಾಳಿಂಗನ ಮರ್ದನ ಮಾಡುವಂಥದ್ದು, ಇದನ್ನೆಲ್ಲ ಮಾಡಿ ತೋರಿಸ್ಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರು ಭಗವಂತನನ್ನು ಇಮಿಟೇಟ್ ಮಾಡಲು ಹೋಗ್ತಾರೆ. ಅಂದ್ರೆ ಕೆಲವರು ಭಗವಂತನ ತರಹೇ ರಾಸ ನೃತ್ಯ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಆ ರಾಸ ನೃತ್ಯ ಮಾಡುವ ಮೊದಲು ಈ ಬಾಲ್ಯ ಲೀಲೆಗಳನ್ನೆಲ್ಲ ಅವರು ಮಾಡಿ ತೋರಿಸ್ಬೇಕು. ಅದನ್ನು ಮಾಡಿ ತೋರಿಸಿದ್ಮೇಲೆ ಮತ್ತೆ ರಾಸಲೀಲೆ ಮಾಡುವಂತ ಹೇಳ್ಬೇಕು. ರಾಸಲೀಲೆಯು ಕೂಡ ಭಗವಂತ ಸಾವಿರಾರು ಗೋಪಿಯರ ಜೊತೆ ಸಾವಿರಾರು ಕೃಷ್ಣನಾಗಿ ತನ್ನನ್ನು ತಾನು ವಿಸ್ತರಿಸಿಕೊಂಡು ಪ್ರತಿಯೊಂದು ಗೋಪಿಯ ಜೊತೆ ಸಪರೇಟ್ ಕೃಷ್ಣನಾಗಿ ಭಗವಂತ ನೃತ್ಯ ಮಾಡ್ತಾನೆ. ಅದು ಅಲ್ಲದೆ 16,000 ನಾರಿಯರ ಜೊತೆ ಕೂಡ ಭಗವಂತ 16,000 ನಾರಿಯರನ್ನು ಮದುವೆಯಾಗಿ 16,000 ಅರಮನೆಯನ್ನು ಅವರಿಗೆ ಕಟ್ಟಿಸಿಕೊಟ್ಟು 16,000 ಕೃಷ್ಣನಾಗಿ ತನ್ನನ್ನು ತಾನು ವಿಸ್ತರಿಸಿಕೊಳ್ತಾನೆ. ಯಾರು ತಮ್ಮನ್ನು ತಾವರು ದೇವರು ಅಂತ ಹೇಳ್ತಾರಲ್ಲ ಅವರೆಲ್ಲ ಈ ಗುಣಲಕ್ಷಣಗಳನ್ನು ತೋರಿಸಿದ್ರೆ ದೇವರು ಅಂತ ಒಪ್ಪಿಕೊಳ್ಬಹುದು. ಇಲ್ಲದಿದ್ರೆ ಖಂಡಿತವಾಗಿಯೂ ಒಪ್ಪಿಕೊಳ್ಳಲು ಸಾಧ್ಯ ಇಲ್ಲ. ಈ ಭೌತಿಕ ಜನ್ಮಗಳಲ್ಲಿ ನಮ್ಮ ಎಲ್ಲಾ ಸಂಬಂಧಗಳು ನಿರಾಶೆಯನ್ನು ಉಂಟು ಮಾಡ್ತದೆ. ಅಪರಿಪೂರ್ಣವಾದ ಇಂದ್ರಿಯಗಳಿಂದ ಅಪರಿಪೂರ್ಣರ ಜೊತೆಗೆ ಅವರ ಜೊತೆಗೆ ನಾವು ಸಂಬಂಧವನ್ನು ಸ್ಥಾಪಿಸುವುದರಿಂದ ನಮಗೆ ನಿರಾಶೆಯನ್ನು ಉಂಟು ಮಾಡುತ್ತೆ. ಈ ಭೌತಿಕ ಜಗತ್ತು ಅಶಾಶ್ವತವಾಗಿರುವಂಥದ್ದು. ಆದ್ರೆ ಭಗವಂತನ ಜೊತೆ ಸಂಬಂಧವನ್ನು ನಾವು ಒಂದು ಬಾರಿ ಸ್ಥಾಪಿಸಿದ್ರೆ ನಮ್ಮ ಜೀವನ ಪರಿಪೂರ್ಣವಾಗುತ್ತೆ. ಯಾಕಂದ್ರೆ ಭಗವಂತ ಯಾವತ್ತೂ ಮರೆಯೋದಿಲ್ಲ. ನೀವು ಮರೆಬೇಕಂತ ಹೇಳಿದ್ರು ಕೂಡ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ನಿಮಗೆ ಆಗಾಗ ನೆನಪಿಸಿ ಮತ್ತೆ ನಿಮ್ಮನ್ನು ಕೃಷ್ಣ ಪ್ರಜ್ಞೆ ಕರೆದುಕೊಂಡು ಬರ್ತಾರೆ. ಈ ಭೌತಿಕ ಜನರಲ್ಲಿ ಒಂದು ಸಂಬಂಧ ಇದೆ ಅಂತ ಹೇಳಿದ್ರೆ, ಈಗ ನೀವು ಯಾರನ್ನಾದ್ರೂ ಈಗ ಇಷ್ಟಪಟ್ರೆ ಅವರು ಕೂಡ ನಿಮ್ಮನ್ನು ಇಷ್ಟಪಡಬೇಕು ಅಂತ ಹೇಳಿ ನಿರೀಕ್ಷೆಯನ್ನು ಇಟ್ಟುಕೊಳ್ಳುವಂಥದ್ದು. ಆದುದರಿಂದ ಈ ಭೌತಿಕ ಜಗತ್ತು ಅಶಾಶ್ವತವಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಭಗವಂತ ಹೇಳುವಂಥದ್ದು, ನಾನು ಕಾಲನಾಗಿ ಬರ್ತೇನೆ. ಯಾರಿಗೆ? ಭಕ್ತರಿಗೆ ಹೇಗೆ ಅಂತ ಹೇಳಿದ್ರೆ, ಇದಕ್ಕೆ ಉದಾಹರಣೆ ಹೇಳ್ತಾರೆ. ಈ ಬೆಕ್ಕು ಹೇಗೆ ತನ್ನ ಮರಿಯನ್ನು ಕಚ್ಚಿಕೊಂಡು ಹೋಗುತ್ತೆ ಅಂದ್ರೆ ಅದಕ್ಕೆ ನೋವಾಗದ ರೀತಿಯಲ್ಲಿ ತಗೊಂಡು ಹೋಗುತ್ತೆ. ಅದೇ ರೀತಿ ಭಗವಂತ ಭಕ್ತರನ್ನು ರಕ್ಷಿಸ್ತಾನೆ. ಮತ್ತು ಅದೇ ಬೆಕ್ಕು ಇಲಿಯನ್ನು ಹೇಗೆ ಕಚ್ಚಿ ಸಾಯಿಸ್ತದೆ, ಅದೇ ರೀತಿ ಭಗವಂತ ಅಭಕ್ತರಿಗೆ ಕಾಲನಾಗಿ ಬರ್ತಾನೆ. ತಸ್ಮಾತ್ ತ್ವಮುತ್ತಿಷ್ಠ ಯೇಷೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯ್ಯೇವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚೀನ್. ಆದುದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ. ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಸವ್ಯಸಾಚಿ ಅಂದ್ರೆ ರಣರಂಗದಲ್ಲಿ ಬಹು ನೈಪುಣ್ಯದಿಂದ ಬಾಣಗಳನ್ನು ಬಿಡುವವನು ಎಂದರ್ಥ. ಸೊ ಇಲ್ಲಿ ನಿಪುಣ ಯೋಧ ಎಂದು ಅರ್ಜುನನನ್ನು ಸಂಬೋಧಿಸಲಾಗ್ತದೆ. ಈಗ ನಿಮಿತ್ರ ಮಾತ್ರ ಅಂದ್ರೆ ನೀನು ಒಂದು ಸಾಧನ ಮಾತ್ರ ಆಗು. ಬಿ ಆನ್ ಇನ್ಸ್ಟ್ರೂಮೆಂಟ್ಸ್ ಇನ್ ಮೈ ಹ್ಯಾಂಡ್ಸ್ ಅಂತೇಳಿ. ಸೊ ಇಡೀ ಜಗತ್ತು ದೇವೋತ್ತಮ ಪರಮಪುರುಷನ ಯೋಜನೆಯಂತೆ ಸಾಕ್ತಿದೆ. ಭೌತಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವ ಅವರ ಒಂದು ದರ್ಪದ ಮನೋಧರ್ಮವು ಇರುವಷ್ಟು ಕಾಲವು ಜನರು ಬದ್ಧರಾಗಿ ಉಳಿತಾರೆ. ಆದ್ರೆ ಪರಮ ಪ್ರಭುವಿನ ಯೋಜನೆಯನ್ನು ಅರ್ಥ ಮಾಡಿಕೊಂಡು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವವನು ಬಹು ಬುದ್ಧಿವಂತನು. ಹಾಗಾಗಿ ಬುದ್ಧಿವಂತರು ಕೃಷ್ಣ ಪ್ರಜ್ಞೆಗೆ ಬರ್ತಾರೆ ಅಂತ ಹೇಳಲಾಗ್ತದೆ. ಯಾವ ಮನುಷ್ಯನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುವನೋ ಮತ್ತು ಯಾವ ಮನುಷ್ಯನ ಬದುಕು ಪ್ರಭುವಿನ ದಿವ್ಯ ಸೇವೆಗೆ ಅರ್ಪಿತವಾಗಿದೆಯೋ ಆತನು ಪರಿಪೂರ್ಣನು. ನಾನು ಕೃಷ್ಣನ ಕೈಯಲ್ಲಿ ಸಾಧನವಾಗುವುದು ಹೇಗೆ? ಇದನ್ನು ನೀವು ಚಾಟ್ ಅಲ್ಲಿ ಹಾಕ್ಬೋದು. ಅಂದ್ರೆ ನೀವು ಕೃಷ್ಣನ ಕೈಯಲ್ಲಿ ಸಾಧನ ಆಗೋದು ಹೇಗೆ ಅಂತೇಳಿ. ದ್ರೋಣಂಚ ಭೀಷ್ಮಂ ಚ ಜಯಾದ್ರತಂ ಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಂ ಸ್ವಾಂ ಜಹಿಮಾ ವ್ಯತಿಷ್ಠ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್.
ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದುದರಿಂದ ಅವರನ್ನು ಕೊಲ್ಲು. ವ್ಯಥೆ ಪಡಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಭಗವಂತನಿಗೆ ತನ್ನ ಭಕ್ತರಲ್ಲಿ ಕೃಪೆ ಎಷ್ಟಿದೆ ಅಂದ್ರೆ ತನ್ನ ಯೋಜನೆಯನ್ನು ತನ್ನ ಅಪೇಕ್ಷೆಯಂತೆ ಕಾರ್ಯಗತ ಮಾಡುವವರಿಗೆ ಅವನು ಕೀರ್ತಿಯನ್ನು ನೀಡಲು ಬಯಸ್ತಾನೆ. ಸೊ ಇಲ್ಲಿ ಅರ್ಜುನ ನೀನು ಯುದ್ಧ ಮಾಡು ಮತ್ತೆ ಕೀರ್ತಿಯನ್ನು ಪಡೆ ಅಂತ ಇಲ್ಲಿ ಹೇಳುವಂಥದ್ದು. ಸೊ ಒಬ್ಬ ಗುರುವಿನ ಮೂಲಕ ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಬೇಕು. ಬದುಕು ಸಾಕಬೇಕಾದ್ದು ಹೀಗೆ ಭಗವಂತನ ಕೃಪೆಯಿಂದ ಅವನ ಯೋಜನೆಗಳು ಅರ್ಥವಾಗುತ್ತವೆ. ಭಕ್ತರ ಯೋಜನೆಗಳು ಕೃಷ್ಣನ ಯೋಜನೆಗಳಂತೆಯೇ. ಸೊ ಮನುಷ್ಯನು ಇಂತಹ ಯೋಜನೆಗಳನ್ನು ಅನುಸರಿಸಿ ಬದುಕಲು ನಡೆಸುವ ಹೋರಾಟದಲ್ಲಿ ಜಯಶಾಲಿಯಾಗಬೇಕು. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಸೊ ಇಲ್ಲಿ ಸಂಜಯನು ಕೂಡ ಧೃತರಾಷ್ಟ್ರನ ಆಸ್ಥಾನದಲ್ಲಿದ್ದುಕೊಂಡು ಅಲ್ಲಿ ಏನ್ ನಡೀತಾ ಇದೆ ಅಂತ ಅವನು ಕಾಣಬಲ್ಲವನಾಗ್ತಾನೆ. ಯಾಕೆ ತಿಳಿದ್ರೆ ಅವನಿಗೆ ವೇದವ್ಯಾಸರಿಂದ ದಿವ್ಯ ದೃಷ್ಟಿಯು ನೀಡಲಾಗಿರುತ್ತದೆ. ಸೊ ಇಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಸಂಜಯ, ಹೀಗೆ ಈ ರೀತಿಯಾಗಿ ಅರ್ಜುನ ಭಗವಂತನ ಮಾತುಗಳನ್ನು ಕೇಳಿಬಿಟ್ಟು ಎರಡು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಿದ್ದಾನೆ. ಮತ್ತೆ ಭಗವಂತನಿಗೆ ಆ ಗದ್ಗದ ಕಂಠದಿಂದ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾರೆ. ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಲ್ಲಿ ಓಡಿ ಹೋಗ್ತಾರೆ. ಇದೆಲ್ಲ ಯುಕ್ತವೇ ಸರಿ. ಸೊ ಇಲ್ಲಿ ಹೆದರಿಕೆ ಆದಾಗ ಹೊಗಳುವಂಥದ್ದು. ಹಾಗೆ ಇಲ್ಲಿ ಹೊಗಳ್ತಾ ಇದ್ದಾನೆ, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ಅಂದ್ರೆ ಇಂದ್ರಿಯಗಳ ಒಡೆಯ ಋಷಿಕೇಶ. ಭಗವಂತ ಎಲ್ಲರ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಾನೆ. ಸೊ ಇಲ್ಲಿ ಭಕ್ತರನ್ನು ರಕ್ಷಿಸುವವನು, ಭಕ್ತರ ಆರಾಧ್ಯ ದೈವವೂ ಕೃಷ್ಣನೇ. ಅಭಕ್ತರನ್ನು ನಾಶ ಮಾಡುವವನು ಕೃಷ್ಣನೇ. ಕೃಷ್ಣನು ಭಕ್ತರನ್ನು, ನಾಸ್ತಿಕರನ್ನು ನಡೆಸಿಕೊಂಡ ರೀತಿಯನ್ನು ಅರ್ಜುನನು ಹೊಗಳ್ತಾನೆ. ಪ್ರಭುವು ಮಾಡುವುದೆಲ್ಲ ಎಲ್ಲರಿಗೂ ಒಳಿತಾದದ್ದೇ ಎಂದು ಭಕ್ತನಿಗೆ ಗೊತ್ತು. ಆದುದರಿಂದ ಎಲ್ಲಾ ಸಂದರ್ಭಗಳಲ್ಲಿಯೂ ಅವನು ಪ್ರಭುವಿನ ಮಹಿಮೆಯನ್ನು ಹೊಗಳ್ತಾನೆ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸನು, ನೀನು ಅಜೇಯನಾದ ಮೂಲನು, ಎಲ್ಲ ಕಾರಣಗಳ ಕಾರಣನು, ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು. ಅರ್ಜುನನು ಕೃಷ್ಣನಿಗೆ ಹೀಗೆ ಪ್ರಣಾಮ ಮಾಡಿ ಅವನು ಎಲ್ಲರ ಪೂಜೆಗೆ ಅರ್ಹನು ಎಂದು ಸೂಚಿಸ್ತಾನೆ. ಕೃಷ್ಣನು ಬ್ರಹ್ಮನಿಗಿಂತ ಶ್ರೇಷ್ಠನು ಎಂದು ಅರ್ಜುನನು ವಿಶೇಷವಾಗಿ ಪ್ರಸ್ತಾಪಿಸ್ತಾನೆ. ಏಕೆಂದ್ರೆ ಕೃಷ್ಣನು ಬ್ರಹ್ಮನನ್ನು ಸೃಷ್ಟಿಸಿದ. ಗರ್ಭೋದಕಶಾಯ ವಿಷ್ಣುವಿನ ನಾಭಿಯಿಂದ ಬೆಳೆದ ಕಮಲದ ಕಾಂಡದಿಂದ ಹುಟ್ಟಿದವನು ಬ್ರಹ್ಮ. ಶ್ರೀಮದ್ ಭಾಗವತದಲ್ಲಿ ಶಿವನು, ಬ್ರಹ್ಮನು ಅವರಂತಹ ಇತರ ದೇವತೆಗಳು ಭಗವಂತನನ್ನು ಆರಾಧಿಸ್ತಾರೆ ಎಂದು ಹೇಳಿದೆ. ಈ ಭೌತಿಕ ಸೃಷ್ಟಿಯು ನಾಶವಾಗತಕ್ಕದ್ದು, ಆದರೆ ಪ್ರಭುವು ಈ ಭೌತಿಕ ಸೃಷ್ಟಿಯನ್ನು ಮೀರಿದವನು. ಅವನು ಎಲ್ಲಾ ಕಾರಣಗಳ ಕಾರಣನು. ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ, ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಹೀಗಿರುವುದರಿಂದ ಈ ಭೌತಿಕ ಪ್ರಕೃತಿಯಲ್ಲಿರುವ ಬದ್ಧ ಆತ್ಮರಿಗಿಂತಲೂ ಭೌತಿಕ ವಿಶ್ವದ ಅಭಿವ್ಯಕ್ತಿಗಿಂತಲೂ ಶ್ರೇಷ್ಠನು. ಆದುದರಿಂದ ಅವನು ಸರ್ವಶ್ರೇಷ್ಠ ಪರಮಪ್ರಭು. ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು, ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು. ಎಲ್ಲವನ್ನು ತಿಳಿದವನು ನೀನು. ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ನೀನು. ನೀನೇ ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು. ಹೇ ಅನಂತರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಸೊ ಇಡೀ ವಿಶ್ವವನ್ನೆಲ್ಲ ಭಗವಂತ ವ್ಯಾಪಿಸಿದ್ದಾನೆ. ಸಂಜಯ ಉವಾಚ
एतच्छ्रुत्वा वचनं केशवस्य कृताञ्जलिर्वेपमानः किरीटी नमस्कृत्वा भूया एवाह कृष्णं सगद्गदं भीता ಪ್ರಣಮ್ಯ. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಅರ್ಜುನ ಉವಾಚ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ಬೃಹ್ರಶ್ಯತ್ಯರು ನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ಪ್ರದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಗಾಃ. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವ ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾರೆ. ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಲ್ಲಿ ಓಡಿ ಹೋಗ್ತಾರೆ. ಇದೆಲ್ಲ ಯುಕ್ತವೇ ಸರಿ. ಈಗ ಎಲ್ಲ ಸಂದರ್ಭಗಳಲ್ಲಿಯೂ ಅವನು ಪ್ರಭುವಿನ ಮಹಿಮೆಯನ್ನು ಹೊಗಳ್ತಾ ಇದ್ದಾನೆ. ತ್ವಮಾದಿದೇವ ಪುರುಷ ಪುರಾಣ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು. ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು. ಎಲ್ಲವನ್ನು ತಿಳಿದವನು ನೀನು. ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ನೀನು. ಹೇ ಅನಂತರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಸಕೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಕೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾವಹಾಸಾರ್ಥ ಅಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋ ತವಾಪ್ಯಚ್ಯುತ ತತ್ಸಮಕ್ಷಂ ತಕ್ಷಾಮಯೇ ತ್ವಾಮಹಂ ಅಪ್ರಮೇಯಂ. ನಿನ್ನ ಮಹಿಮೆಗಳನ್ನು ತಿಳಿಯದೆ, ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದೆಲ್ಲ ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ, ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೇ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ಇಲ್ಲಿ ಕೃಷ್ಣನ ಸಿರಿಯನ್ನು ಗುರುತಿಸದೆ ಅವನನ್ನು ಗೆಳೆಯ, ಕೃಷ್ಣ, ಯಾದವ ಎಂದು ಸಂಬೋಧಿಸಿ ಎಷ್ಟು ಬಾರಿ ಅವನಿಗೆ ಅವಮಾನ ಮಾಡಿರುವನು ಅರ್ಜುನನಿಗೆ ತಿಳಿಯದು. ಆದ್ರೆ ಕೃಷ್ಣನು ಎಷ್ಟು ದಯಾಮಯ ಮತ್ತು ಎಷ್ಟು ಕರುಣಾಳು ಅಂತ ಹೇಳಿದ್ರೆ, ಇಷ್ಟು ಸಿರಿ ಇದ್ದು ಅರ್ಜುನನೊಡನೆ ಗೆಳೆಯನಾಗಿ ಆಡಿದ. ಭಕ್ತ ಮತ್ತು ಭಗವಂತ ನಡುವೆ ಇರುವ ದಿವ್ಯ ಪ್ರೀತಿ ಇಂಥದ್ದು. ಈಗ ಜೀವಿ ಮತ್ತು ಕೃಷ್ಣರ ನಡುವೆ ಆ ಒಂದು ಬಾಂಧವ್ಯ ಏನಿದೆ ಅದು ನಿರಂತರವಾದದ್ದು. ಇಲ್ಲಿ ಅರ್ಜುನನ ವರ್ತನೆಯಲ್ಲಿ ನಾವು ಕಾಣುವಂತೆ ಅದನ್ನು ಮರೆಯಲು ಸಾಧ್ಯವಿಲ್ಲ. ಅರ್ಜುನನು ವಿಶ್ವರೂಪದ ಸಿರಿಯನ್ನು ಕಂಡಿದ್ದರೂ ಕೃಷ್ಣನೊಡನೆ ತನಗಿರುವ ಸ್ನೇಹದ ಸಂಬಂಧವನ್ನು ಅವನು ಮರೆಯಲಾರ. ಸ್ನೇಹಿತನಾಗಿದ್ದಾಗ ಈ ರೀತಿಯಾಗಿ ಎಲ್ಲ ಮಾಡಿದ್ದಾನೆ. ಹಾಗೆ ಈಗ ಕ್ಷಮೆಯನ್ನು ಕೇಳ್ತಾ ಇದ್ದಾನೆ. ಯಾಕೆಂದ್ರೆ ವಿಶ್ವರೂಪವನ್ನು ನೋಡಿ ಅವನು ಭಯಗೊಂಡಿದ್ದಾನೆ. ಅರ್ಜುನ ಇಲ್ಲಿ ಏಕೆ ಕ್ಷಮೆ ಕೇಳುತ್ತಿದ್ದಾನೆ ಇದನ್ನು ನೀವು ಚಾಟಲಾಕ್ಬೋದು. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯತಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೇನೆ. ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ.
ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೆ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ಸೊ ಇಲ್ಲಿ ವಿಶ್ವರೂಪವನ್ನು ನೋಡಿ ಸಂತೋಷಗೊಂಡಿದ್ದಾನೆ ಅರ್ಜುನ. ಈಗ ಕೇಳ್ತಾ ಇದ್ದಾನೆ, ದೇವೋತ್ತಮ ಪರಮಪುರುಷನಾದ ನಿನ್ನ ರೂಪವನ್ನು ನನಗೆ ತೋರಿಸು. ಇಲ್ಲಿ ಚತುರ್ಭುಜ ನಾರಾಯಣನ ರೂಪವನ್ನು ತೋರಿಸು ಅಂತ ಕೇಳ್ತಾ ಇದ್ದಾನೆ. ಹೇ ವಿಶ್ವಮೂರ್ತಿಯೇ, ಸಹಸ್ರಬಾಹುವೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರು ಈ ನನ್ನ ವಿಶ್ವರೂಪವನ್ನು ನೋಡಿರ್ಲಿಲ್ಲ. ಏಕೆಂದ್ರೆ ವೇದಾಧ್ಯಯನದಿಂದಾಗಲಿ, ಯಜ್ಞಗಳನ್ನು ಮಾಡುವುದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಭಕ್ತಿಯಿಂದ ಮಾತ್ರ ಸಾಧ್ಯವಾಗ್ತದೆ. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯೇ ಮತ್ತು ದಿಗ್ಭ್ರಾಂತನಾಗಿದ್ದೀಯೇ. ಈಗ ಇದು ಮುಕ್ತಾಯವಾಗಲಿ ನನ್ನ ಭಕ್ತನೇ, ಮತ್ತೆ ಎಲ್ಲ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನು ಕಾಣಬಹುದು. ಸೊ ಇಲ್ಲಿ ಈ ಒಂದು ಘೋರ ರೂಪ ನೋಡ್ಬಿಟ್ಟು, ಯಾಕೆಂದ್ರೆ ಭಕ್ತರಿಗೆ ಆ ಒಂದು ವಿಶ್ವರೂಪ ನೋಡ್ಲಿಕ್ಕೆ ಇಚ್ಛೆ ಇರೋದಿಲ್ಲ. ಭಕ್ತರಿಗೆ ಯಾವಾಗ್ಲೂ ಭಗವಂತನ ಒಂದು ಶ್ಯಾಮ ಸುಂದರ ರೂಪ ನೋಡ್ಲಿಕ್ಕೆ ಇಷ್ಟ ಇರುವಂಥದ್ದು. ಹಾಗೆ ಇಲ್ಲಿ ಹೇಳುವಂಥದ್ದು, ನೀನು ಈ ಘೋರ ರೂಪವನ್ನು ನೋಡಿದ್ಯಾ, ಭಯಗೊಂಡಿದ್ಯಾ. ಸೊ ಇದರಿಂದ ಎಲ್ಲ ತಳಮಳದಿಂದ ನೀನು ಹೊರಗೆ ಬಾ, ಮುಕ್ತ ಆಗ್ಲಿ, ಇದು ಮುಕ್ತಾಯವಾಗ್ಲಿ. ಈಗ ನೀನು ಬಯಸಿದ ಈ ರೂಪವನ್ನು, ಅಪೇಕ್ಷಿಸಿದ ರೂಪವನ್ನು ನೋಡ್ಬೋದು. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತತೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚಾಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮಾ. ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು, ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿದನು ಮತ್ತು ಕಟ್ಟಕಡೆಗೆ ತನ್ನ 2 ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ಸೊ ಇಲ್ಲಿ ಮೊದಲಿಗೆ ಚತುರ್ಭುಜ ರೂಪಕ್ಕೆ ಬಂದು ತಂತ್ರ 2 ಕೈಗಳ ರೂಪವನ್ನು ತೋರಿಸ್ತಾನೆ, ರೂಪದಲ್ಲಿ ಬರ್ತಾನೆ. ಇಲ್ಲಿ ಸೌಮ್ಯ ವಪುಹು ಹೇಳಿದ್ರೆ ಸುಂದರವಾದ ರೂಪ, ಬಹು ಸುಂದರವಾದ ರೂಪ. ಸೊ ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಹೇಳಾಗ್ತದೆ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೆನ, ಯಾರ ಕಣ್ಣುಗಳಿಗೆ ಪ್ರೇಮದ ಅಂಜನವನ್ನು ಹೆಚ್ಚಿದೆಯೋ ಅವರು ಮಾತ್ರ ಶ್ರೀಕೃಷ್ಣನ ಸುಂದರ ರೂಪವನ್ನು ಕಾಣಬಲ್ಲರು. ಭಕ್ತರು ಈ ರೂಪವನ್ನು ಇಷ್ಟಪಡ್ತಾರೆ. ಹೀಗೆ ಕೃಷ್ಣನನ್ನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ, ನನ್ನ ಸಹಜ ಸ್ವಭಾವವು ಹಿಂದಿರುಗಿದೆ. ಈಗ ಇಲ್ಲಿ ಮಾನುಷಂ ರೂಪಂ ಅಂದ್ರೆ ಎನ್ನುವ ಮಾತುಗಳನ್ನು ಭಗವಂತನಿಗೆ ಮೂಲ ರೂಪದಲ್ಲಿ 2 ಕೈಗಳಿದ್ದವು ಎನ್ನುವುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ದೇವೋತ್ತಮ ಪರಮಪುರುಷನು ಹೀಗೆಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಾರೆ. ಹಾಗಾಗಿ ದೇವತೆಗಳು ಭಗವಂತನ ಈ ರೂಪವನ್ನು ನೋಡೋದಕ್ಕೋಸ್ಕರ ಈ ಒಂದು ಭೂಲೋಕದಲ್ಲಿ ಜನ್ಮವೆತ್ತಬೇಕು ಅಂತ ಬಯಸ್ತಾರಂತೆ. ಯಾಕೆಂದ್ರೆ ದೇವತೆಗಳಿಗೂ ಕೂಡ ಈ ರೂಪವನ್ನು ನೋಡೋದಕ್ಕೆ, ಈ ಅವಕಾಶಕ್ಕಾಗಿ ಹಂಬಲಿಸ್ತಾರೆ ಭಗವಂತನ ಈ ಒಂದು ಸುಂದರ ರೂಪವನ್ನು ನೋಡ್ಲಿಕ್ಕೆ. ನಾನು ವಿಶ್ವರೂಪವನ್ನು ಹೇಗೆ ನೋಡಲಿ? ನೀವು ವಿಶ್ವರೂಪವನ್ನು ಹೇಗೆ ನೋಡ್ತೀರಾ? ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ,
ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಏಕಚಿತ್ತದ ಭಕ್ತಿ ಸೇವೆಯ ಪ್ರಕ್ರಿಯೆಯಿಂದ ಮಾತ್ರ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬಹುದು. ಈ ಊಹಾತ್ಮಕ ಚಿಂತನೆಯಿಂದ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ವೇದಾಧ್ಯಯನ ಅಥವಾ ಊಹಾತ್ಮಕ ಚಿಂತನೆ ಇದರಿಂದ ಭಗವಂತನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೃಷ್ಣನನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳಲು ಬಯಸಿದ್ರೆ ಅವನು ಕೃಷ್ಣನ ಭಕ್ತನಾಗಬೇಕು. ಭಕ್ತ್ಯಾನನ್ಯಯ ಶಕ್ಯ. ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಸ ಮಾಮೇತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಾಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲಾ ಜೀವಿಗಳ ಮಿತ್ರನೋ, ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು. ಕಾಮ್ಯಕರ್ಮದ ಊಹಾತ್ಮಕ ಚಿಂತನೆಗಳ ಕಲದಿಂದ ಮುಕ್ತರಾಗಿ. ಕಾಮ್ಯಕರ್ಮ ಅಂತ ಹೇಳಿದ್ರೆ ನಾವು ಸ್ವಲ್ಪ ಭಕ್ತಿ ಮಾಡಿ ಮತ್ತೆ ನಮಗೆ ಏನೋ ಡಿಸೈರ್ಸ್ ಇರುತ್ತೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಮಾಡುವಂಥದ್ದು. ಮತ್ತು ಊಹಾತ್ಮಕ ಚಿಂತನೆ, ಮೆಂಟಲ್ ಸ್ಪೆಕ್ಯುಲೇಷನ್, ಇದರಿಂದ ಮುಕ್ತರಾದ್ರೆ ಮಾತ್ರ, ಮುಕ್ತರಾಗಿ ಭಗವಂತನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಯಾರು ತೊಡಗಿರ್ತಾರೆ, ಭಗವಂತನಿಗಾಗಿ ಕರ್ಮ ಮಾಡುವಂಥದ್ದು ಅಂದ್ರೆ ಅಕರ್ಮ ಮಾಡುವಂಥದ್ದು, ತನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ತಾರೆ. ಎಲ್ಲಾ ಜೀವಿಗಳ ಮಿತ್ರನು. ಸಮಾ ಸರ್ವೇಶು ಭೂತೇಶು, ಯಾರು ಶತ್ರುವೇ ಇಲ್ಲ ಭಕ್ತರಿಗೆ. ಸೊ ಆ ರೀತಿ ಯಾರಿರ್ತಾರೆ ಅವರು ಖಂಡಿತವಾಗಿ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಅಧ್ಯಾಯದ ಸಾರಾಂಶ: ಅರ್ಜುನನು ವಿಶ್ವರೂಪವನ್ನು ತೋರಿಸಬೇಕೆಂದು ಕೃಷ್ಣನಿಗೆ ವಿನಂತಿಸ್ತಾನೆ. 1ನೇ ಶ್ಲೋಕದಿಂದ 4ನೇ ಶ್ಲೋಕ. ದ್ರಷ್ಟುಮಿಚ್ಛಾಮಿ ತೇ ರೂಪಂ. ಭಗವಾನ್ ಕೃಷ್ಣನು ವಿಶ್ವರೂಪವನ್ನು ವಿವರಿಸ್ತಾನೆ 5ರಿಂದ 8ನೇ ಶ್ಲೋಕದಲ್ಲಿ. ಬಹೂನ್ಯ ದೃಷ್ಟ ಪೂರ್ವಾಣಿ. ಅರ್ಜುನ ನೋಡಿದ ವಿಶ್ವರೂಪ 9ರಿಂದ 14ನೇ ಶ್ಲೋಕದಲ್ಲಿ. ಅನೇಕಾದ್ಭುತ ದರ್ಶನಂ. ಅರ್ಜುನನು ವಿಶ್ವರೂಪ ನೋಡಿದ ಅನುಭವ 15ರಿಂದ 31ನೇ ಶ್ಲೋಕದಲ್ಲಿ. ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಕೃಷ್ಣನ ಉತ್ತರ 32ರಿಂದ 34ನೇ ಶ್ಲೋಕದಲ್ಲಿ. ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃತ್ತೋ. ಅರ್ಜುನನ ಪ್ರಾರ್ಥನೆಗಳು 35ರಿಂದ 46ನೇ ಶ್ಲೋಕದಲ್ಲಿ. ಸಗದ್ಗದಂ ಭೀತ ಭೀತಃ ಪ್ರಣಮ್ಯ. ಕೃಷ್ಣನನ್ನು ನೋಡಲು ಶುದ್ಧ ಭಕ್ತಿ ಬೇಕು 47ರಿಂದ 55ನೇ ಶ್ಲೋಕದಲ್ಲಿ. ಭಕ್ತ್ಯಾ ತ್ವನನ್ಯಯ ಶಕ್ಯ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಯಾರ್ದಾರು ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳಿ.